ಬರ್ತೇವೆ ಹೋಗೋಣ. ಮಳೆ ಬಂದಿದ್ದರಿಂದ ತುಂಬ ಕೆಸರಾಗಿತ್ತು. ಸೊ ಅಲ್ಲಿ ಪಾರ್ಕಿಂಗ್ ನೋಡಿ ಅಂತೆ ಅಲ್ಲಿ ಮಾಡಿದ್ದಾರೆ. ಶೂಟಿಂಗ್ ಆಗ್ತಾ ಉಂಟು. ಎಲ್ಲಿದಂತ ಗೊತ್ತಿಲ್ಲ. ಕೇರಳದಂತ. ಇಲ್ಲಿಂದ ಹೋಗಿ ಆನಂತರ ಒಳಗಡೆ ದೇವರ ದರ್ಶನ ಮಾಡೋದಂತ ನಾವು ಅಂದ್ಕೊಂಡಿದ್ವಿ. ಆದರೆ ನೋಡುವಾಗ ಇಲ್ಲಿಂದನೇ ಇಷ್ಟು ಲೈನ್ ಇದ್ರೆ ಶೂಟಿಂಗ್ ಆಗ್ತಿತ್ತಲ್ಲ ಕೇರಳ ಸಿನಿಮಾದು, ಅದರಲ್ಲಿ ವಿನಯ ಪ್ರಸಾದ್ ಕೂಡ ಆ್ಯಕ್ಟಿಂಗ್ ಮಾಡ್ತಿದ್ದಾರೆ ಕಾಣ್ತದೆ. ಸೊ ಅವರು ಕೂಡ ಬಂದಿದ್ರು. ಇದು ತುಂಬ ಅಂದರೆ ತುಂಬ ಚೆಂದ ಉಂಟು ಈ ದೇವಸ್ಥಾನ. ಡಿಸೈನ್ ನೋಡಿ ಅಂತೆ. ಹೆಲೋ ವ್ಯೂವರ್ಸ್, ಕರುನಾಳ ದಂಪತಿ ಯೂಟ್ಯೂಬ್ ಚಾನೆಲ್ಗೆ ತಮಗೆ ಮತ್ತೊಮ್ಮೆ ಸ್ವಾಗತ. ನಮ್ಮ ವಿಡಿಯೋ ನೋಡ್ತಾ ಇರೋರು ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾವಿವತ್ತು ಟೆಂಪಲ್ಗೆಲ್ಲ ಹೊರಟಿದ್ವಿ. ಈಗ ಬೆಳಗ್ಗೆ ಬೇಗ ಇದ್ದು ಈಗ ಹೊರಟಿದ್ದೇವೆ. ಬರ್ಲಿಲ್ಲ ದೇವಸ್ಥಾನಕ್ಕೆ. ಬರ್ತೇವೆ ಹೋಗೋಣ. ಇದು ಬಸ್ ಸ್ಟ್ಯಾಂಡ್. ನಾವಿಲ್ಲಿಂದ ಬಂದೇವಿ. ನಾವು ಆ ದಿವಸ ಇಲ್ಲಿ ಹೇಗಿದ್ದದ್ದು, ಇಲ್ಲಿಂದ ನಡೆದುಕೊಂಡು ಹೋದದ್ದು. ಎದುರು ತುಳಿ ಸಾಕೊತ್ತುಂಡಿ, ಉಪ್ಪು ತುಳಿ, ಮಿಚ್ಚು ತುಳಿ. Yes, okay, thank you. ಪಾರ್ಕಿಂಗ್ ಇಜ್ಜ ಅನ್ವಾ ಲಕ್ಷ ದೂರುಡಿ ಪೂರ ಓಲೋಲು ಉಂತದೇರ್ ಮಾ ರಶ್ ಉಂಡು ನಾನು ಕೊಲ್ಲು. ಪೊಲೀಸ್ ನಾವು ಸಂಡೇ ಹೋದದ್ರಿಂದ ಫುಲ್ ರಶ್ ಇತ್ತು. ಇಲ್ಲಿಂದನೇ ಪಾರ್ಕಿಂಗ್ ಸ್ಟಾರ್ಟ್ ಆಗಿದೆ ಕಾಣ್ತದೆ, ತುಂಬ ಸ್ಲೋ ಮುಂದುಗಡೆ. ನೀವು ನೋಡ್ತಿದ್ದೀರಲ್ಲ ನಾವು ಎಷ್ಟು ಸ್ಲೋ ಆಗಿ ಹೋಗ್ತಿದ್ದೇವೆ ಅಂತ ಹೇಳಿದರೆ, ತುಂಬ ಸ್ಲೋ ಆಗಿ ಹೋಗ್ತಿದ್ದೇವೆ. ಅಂದರೆ ಪಾರ್ಕಿಂಗ್ ಕೂಡ ಜಾಗ ಇರಲಿಲ್ಲ. ಹಾಗೆ ಅವರು ಕೂಡ ಪಾರ್ಕಿಂಗ್ ವ್ಯವಸ್ಥೆ ಮಾಡಬೇಕಲ್ಲ, ಎಲ್ಲಿ ನಿಲ್ಲಿಸ್ಬೇಕಂತ. ಸೊ ಸ್ವಲ್ಪ ಉದ್ದಕ್ಕೆ ಲೈನ್ ಇತ್ತು. ಮಳೆ ಬಂದಿದ್ದರಿಂದ ತುಂಬ ಕೆಸರಾಗಿತ್ತು. ಸೊ ಅಲ್ಲಿ ಪಾರ್ಕಿಂಗ್ ನೋಡಿ ಅಂತೆ ಅಲ್ಲಿ ಮಾಡಿದ್ದಾರೆ. ಸೊ ಕೆಸರಿದ್ದ ಕಡೆ ಎಲ್ಲ ಮಾಡಲಿಲ್ಲ. ಹಾಗೆ ತುಂಬ ವೆಹಿಕಲ್ ಎಲ್ಲ ನೆಡಲಿಕ್ಕೆ ಸಹ ಜಾಗ ಇರಲಿಲ್ಲ. ಸೊ ಅಣ್ಣ ಪಾರ್ಕಿಂಗ್ ಮಾಡಲಿಕ್ಕೆ ಅಂತ ಹೋಗಿದ್ದಾನೆ. ಸೊ ಅವ್ನು ಪಾರ್ಕಿಂಗ್ ಬರುವ ತನಕ ನಾವು ಸ್ವಲ್ಪ ವೆಯ್ಟ್ ಮಾಡಿದ್ವಿ. ಸೊ ಕೊಲ್ಲೂರು ಕೂಡ ತುಂಬ ರಶ್ ಇದ್ದಾಗೆ ಕಾಣ್ತಿದೆ. ಯಾಕಂತಂದರೆ ಪಾರ್ಕಿಂಗ್ ನೋಡುವಾಗಲೇ ಗೊತ್ತಾಗ್ತದೆ ತುಂಬ ರಶ್ ಉಂಟು ಅಂತ. ಮಸ್ತ್ ಜನ ಒಳ್ಳೆಯ ಕಲರ್ ಇಲ್ಲಿ ಶೂಟಿಂಗ್ ಆಗ್ತಾ ಉಂಟು. ಎಲ್ಲಿದಂತ ಗೊತ್ತಿಲ್ಲ, ಕೇರಳದ ಕಾಣ್ತದೆ.
ಕೇರಳದೊಂದು ನಮ್ಮನೆ ಪುಯ್ ಕೇರಳ ಬಾಳೆಲ್ಲ ತಿಂದಿಬೋದಾ ಸೂರಜ್ ಎಂಚಿನ ಸೂರಜ ಸೂರಜ್ ನನ್ನ ಬಂಡೆ ಅಣ್ಣ ಸೂರಜ್ ನನ್ನ ಬಂಡೆತಿ ತಿರ್ಲಂ ಈರನ್ ಪಕ್ಕದಲ್ಲೇ ಕೂಡ ಫುಲ್ಲು ಲೈನ್ ಇದೀಗ ನಾವು ಅಲ್ಲಿ ತನಕ ಹೋಗಿ ವಾಪಸ್ ಬರಬೇಕು. ನಾವು ಅಂದ್ಕೊಂಡದ್ದು ಇಷ್ಟೇ ಲೈನ್ ಅಂತ ಅಂದ್ಕೊಂಡಿದ್ವಿ. ಇಲ್ಲಿಂದ ಹೋಗಿ ಆನಂತರ ಒಳಗಡೆ ದೇವರ ದರ್ಶನ ಮಾಡೋದಂತ ನಾವು ಅಂದ್ಕೊಂಡಿದ್ವಿ. ಆದರೆ ನೋಡುವಾಗ ಇಲ್ಲಿಂದನೇ ಇಷ್ಟು ಲೈನ್ ಇದ್ದರೆ ಒಳಗಡೆ 1.5 ಗಂಟೆ ನಾವು ವೆಯ್ಟ್ ಮಾಡಿದ್ವಿ. ಅಷ್ಟು ಉದ್ದಕ್ಕೆ ಲೈನ್ ಇತ್ತು. ನಾವು ಸ್ವಲ್ಪ ಲೈನ್ ಇರ್ಬೋದು, ಬೇಗ ದರ್ಶನ ಮಾಡಿ ಬರ್ಬೋದು ಅಂತ ಅಂದ್ಕೊಂಡಿದ್ವಿ. ನೀವು ನೋಡ್ತಿದ್ದೀರಲ್ಲ, ಇದು ಹೊರಗಡೆ ಇರುವಂತಹ ಲೈನ್. ಇದು ಕಾಳಿ ದೇವಸ್ಥಾನಕ್ಕೆ ಒಳಗಡೆ ಪ್ರವೇಶ ಮಾಡಲಿಕ್ಕೆ, ಆನಂತರ ದೇವರ ದರ್ಶನ ಮಾಡಲಿಕ್ಕೆ ಇನ್ನೂ ದೊಡ್ಡ ಲೈನ್ ಇದೆ. ಸೊ ನಾವು ಇಲ್ಲಿ ವೆಯ್ಟ್ ಮಾಡಿ ಆನಂತರ ಒಳಗಡೆ ಹೋಗಿ ನೋಡುವಾಗ ಎಲ್ಲ ಚೀಟಿ ಎಲ್ಲ ಮಾಡಿ ನೋಡುವಾಗ ಇನ್ನೂ ಉದ್ದಕ್ಕೆ ಲೈನ್ ಉಂಟಂತ ಗೊತ್ತಾಯಿತು. ಇದು ನಾವು ಒಳಗಡೆ ಹೋದಂಥ ದೃಶ್ಯ. ಒಳಗಡೆ ಅಂದರೆ ದೇವಸ್ಥಾನದ ಒಳಗಡೆ ಪ್ರವೇಶ ಮಾಡುವಾಗ ಈ ರೀತಿ ಇರ್ತದೆ. ಆನಂತರ ದೇವರ ದರ್ಶನಕ್ಕೆ ಇನ್ನೊಂದು ದೊಡ್ಡ ಲೈನ್ ಉಂಟು. ಅದು ನಾವು ಅಂತ ಹೇಳಿದರೆ ಕಮ್ಮಿ ಅಂತ ಹೇಳಿದ್ರು ಸಹ 1.5 ಗಂಟೆ ಲೈನ್ ನಿಂತಿದ್ದೀವಿ. ಅಂದರೆ 11:30 ನಾವು ಅಲ್ಲಿ ರೀಚ್ ಆಗಿದ್ವಿ ದೇವಸ್ಥಾನಕ್ಕೆ. 11:30 1 ಗಂಟೆ ಅಂದರೆ 1 o'clock ತನಕ ನಾವು ಲೈನಲ್ಲಿ ಇದ್ವಿ. ಇದು ಬದಿಯಲ್ಲಿರುವಂತಹ ಚಿಕ್ಕ ಚಿಕ್ಕ ಗುಡಿ, ಅಲ್ಲಿಗೆ ಹೋಗಿ ದೇವರ ದರ್ಶನ ಮಾಡಿ ಅಲ್ಲಿಗೆ ಹೋಗಿ ಎಲ್ಲ ಪ್ರೇಯರ್ ಎಲ್ಲ ಮಾಡ್ಬೋದು. ಸೊ ಇದು ನಾವು ಲೈನಲ್ಲಿ ಹೋಗ್ತಿರುವಾಗ ನಾನು ತೆಗೆದಂತಹ ವಿಡಿಯೋ. ಇದು ಅನ್ನ ಛತ್ರ ಬನ್ನಿ, ನಾನು ಬೊಕ್ಕ ವಯಸ್ಸು ಇದು ಹೊಸತ್ತಾದದ್ದು. ಇಲ್ಲಿ ತುಂಬ ಮಂದಿ ಊಟ ಮಾಡ್ಬೋದು. ನಾವೇನು ಕಾಫಿ ಹೊಲ್ತು ಮಾಡಿಬಿಟ್ಟು ಹೊರಗಡೆ ಶೂಟಿಂಗ್ ಆಗ್ತಿತ್ತಲ್ಲ ಕೇರಳ ಸಿನಿಮಾದು, ಅದರಲ್ಲಿ ವಿನಯ ಪ್ರಸಾದ್ ಕೂಡ ಆ್ಯಕ್ಟಿಂಗ್ ಮಾಡ್ತಿದ್ದಾರೆ ಕಾಣ್ತದೆ. ಸೊ ಅವರು ಕೂಡ ಬಂದಿತ್ತು. ಇದು ದೇವಸ್ಥಾನದ ಒಳಗಡೆ ಶೂಟಿಂಗ್ ಆಗ್ತಿರುವಾಗ ಅವರಿತ್ತು. ಸೊ ಅಲ್ಲಿ ಸ್ವಲ್ಪ ನಾವು ಕ್ಲಿಪ್ ತೆಗೆದದ್ದು. ಸೊ ಮಧ್ಯಾಹ್ನ ಕೊಲ್ಲೂರಲ್ಲಿ ಊಟ ಮುಗಿಸಿ ನಾವು ಮಾರನಕಟ್ಟೆಗೆ ಬಂದ್ವಿ. ಇಲ್ಲಿಗೆ ಬರುವಾಗಲೇ ಮಧ್ಯಾಹ್ನ 2:30 ಆಗಿತ್ತು. ಸೊ ಹಾಗೆ ಇಲ್ಲಿ ದೇವಸ್ಥಾನದ ಬಾಗಿಲು ಹಾಕಿತ್ತು. ಸೊ ಇನ್ನು 4 ಗಂಟೆಗೆ ಓಪನ್ ಮಾಡೋದಂತ ಹೇಳಿದರು. ನಮಗೆ ಅಷ್ಟು ತನಕ ಕಾಯಲಿಕ್ಕೆ ಅಂದರೆ ಟೈಮ್ ಆಗ್ತದಲ್ಲ, ಹಾಗೆ ಅಲ್ಲಿ ಪ್ರಸಾದವನ್ನು ಸ್ವೀಕರಿಸಿ ಆನಂತರ ಮನೆಗೆ ಪಿಂಗಾರ ಫೇಮಸ್. ಎಷ್ಟು ಸೇವಂತಿಗೆ ಅಷ್ಟು ಬೇಕಾ? ವೆರೈಟಿ ತಿಂಡಿ ಉಂಟು ಇಲ್ಲಿ. ಹರಕೆಗೆ ಒಂದು ಸೇವಂತಿಗೆ ಹೂವಿದು ಮಾಲೆ ಒಪ್ಪಿಸ್ತಾರೆ. ಸೊ ಅದರದ್ದು ರೇಟ್ ನೀವು ಕೂಡ ಕೇಳಿದ್ರಲ್ಲ, ಅಷ್ಟು ಇರ್ತದೆ. ಅದು ಸೇವಂತಿಗೆದು ಮಾಲೆ. ಸೊ ಇಲ್ಲಿದ್ದು ದೇವರಿಗೆ ಮೇಯ್ನ್ ಅದೇ ಹೂವು ಅಂತ. ಇಲ್ಲಿ ನೋಡಿ ಅಂತ, ಎಲ್ಲಿ ನೋಡಿದರೂ ಸೇವಂತಿಗೆ ಮೇಯ್ನ್ ಉಂಟು, ಮತ್ತೊಂದು ಪಿಂಗಾರ. ನಂಗೆ ಇಷ್ಟ ಆಯ್ತು ಡ್ರೆಸ್. ಅದದು ಗ್ರೀನ್ ಕಲರ್ ಡ್ರೆಸ್ ಇದು ತುಂಬ ಇಷ್ಟ ಆಗಿದೆ. ಯಾರು ತೆಗೆದುಕೊಡೋದಿಲ್ಲ. ಅಣ್ಣ ತೆಗೆದುಕೊಡ. ಮಂಕಿಗೆ ಅದು ಒಳ್ಳೆದಿದೆ, ಮೂಡಿದ್ರೆ ಇದರಿಂದ ಒಳ್ಳೆದಿದೆ ಸಿಗ್ತದೆ. ಅವಳು ಏದು ರೇಟ್ಗೆ ಏನು
ಸೊ ಕೊಳ್ಳೂರಿಗೆ ಹೋಗಿ ಮಾರ್ನಿಕಟ್ಟೆಗೆ ಹೋಗಿ ಈಗ ಡೈರೆಕ್ಟ್ ಇದು ಆನೆಗುಡ್ಡ ಟೆಂಪಲ್ಗೆ ಹೋಗ್ಲಿಕ್ಕೆ ಉಂಟು. ಆನಂತರ ಮನೆಗೆ ಹೋಗೋದು. ನಾವು ಮಾರ್ನಿಕಟ್ಟೆಯಿಂದ ಡೈರೆಕ್ಟ್ ಆನೆಗುಡ್ಡೆ ಬರೋಣ ಅಂತ ಅಂದ್ಕೊಂಡಿದ್ವಿ. ಹಾಗೆ ನನಗೆ ಒಂದು ನೆನಪಾಯಿತು, ನಮ್ಮದು ಆಂಟಿ ಒಬ್ಬರು ಹೇಳಿದರು ಆನೆಗುಡ್ಡೆ ಟೆಂಪಲ್ ಹತ್ತಿರನೇ ಚಂಡಿಕಾ ದುರ್ಗಾ ಪರಮೇಶ್ವರಿ ಟೆಂಪಲ್ ಉಂಟು, ತುಂಬ ಒಳ್ಳೆ ಟೆಂಪಲ್, ನೀವು ಒಮ್ಮೆ ವಿಸಿಟ್ ಮಾಡಬೇಕಂತ ಹೇಳಿದರು. ಸೊ ಅದು ಒಮ್ಮೆ ನನಗೆ ನೆನಪಾಯಿತು. ಹಾಗೆ ನಾನು ಅಣ್ಣನ ಹತ್ರ ಹೇಳಿದ್ದೆ, ಆನೆಗುಡ್ಡೆ ಟೆಂಪಲ್ ಹತ್ರ ಒಂದು ಆನ್ ದಿ ವೇನೇ ನಮ್ಮದು ಶ್ರೀ ಚಂಡಿಕಾ ದುರ್ಗಾ ಪರಮೇಶ್ವರಿ ಟೆಂಪಲ್ ಉಂಟು, ಸೊ ಅಲ್ಲಿಗೆ ಹೋಗೋಣ ಅಂತ. ನೋಡುವಾಗಲೇ ತುಂಬ ಇಷ್ಟ ಆದಂಥ ಟೆಂಪಲ್ ನನಗೆ ಇದೆ. ಸೊ ನಾನು ಒಂದು ಸ್ವಲ್ಪ ಕ್ಲಿಪ್ ತೆಗೆದಿದ್ದೇನೆ ಇದ್ರದ್ದು ಕೂಡ. ತುಂಬ ಚೆಂದ ಉಂಟು ಈ ದೇವಸ್ಥಾನ. ಡಿಸೈನ್ ನೋಡಿ ಅಂತೆ. ಇದು ಒಳಗಡೆ ತೆಗೆದಂತಹ ವಿಡಿಯೋ, ಸ್ವಲ್ಪನೇ ತೆಗೆದದ್ದು, ಅಂದರೆ ವಿಡಿಯೋ ಅಲೌಡ್ ಇಲ್ಲ, ಅಂದರೆ ಅಷ್ಟು ಚಂದ ಉಂಟು ನೋಡಲಿಕ್ಕೆ. ಅದಕ್ಕೋಸ್ಕರ ನಾನು ಸ್ವಲ್ಪ ಒಂದು ಕ್ಲಿಪ್ ತೆಗೆದಿದ್ದೆ. ನೀವು ಕೂಡ ನೋಡ್ತಿದ್ದೀರಲ್ಲ, ಒಂದೊಂದು ಕಂಬದ ಡಿಸೈನ್ ಅಂತ ಹೇಳಿದರೆ ಅಷ್ಟು ಒಂದು ಒಳ್ಳೆ ಡಿಸೈನ್ಸ್. ನೀವೊಮ್ಮೆ ಬಂದರೆ ಇಲ್ಲಿಗೆ ವಿಸಿಟ್ ಮಾಡಿ ಹೋಗಿ. ಇದು ಉಡುಪಿಯಿಂದ ಕೊಳ್ಳೂರಿಗೆ ಹೋಗ್ತೇವಲ್ಲ, ಆ ಹೈವೇಯಲ್ಲಿ ಸಿಗ್ತದೆ, ರೈಟ್ ಸೈಡಲ್ಲಿ ಸಿಗ್ತದೆ ನಿಮಗೆ. ಹೋಗುವಾಗ ಬರುವಾಗ ಲೆಫ್ಟ್ ಸೈಡ್ಗೆ ಬರ್ತದೆ. ಸೊ ಬರುವಾಗ ನೀವು ಕೊಳ್ಳೂರಿಂದ ಬರುವಾಗ ಈ ಟೆಂಪಲ್ಗೆ ನೋಡಿ ಮತ್ತೆ ಆನೆಗುಡ್ಡೆ ಟೆಂಪಲ್ಗೆ ಹೋಗ್ಬೋದು. ಚಂಡಿಕಾ ದುರ್ಗಾ ಪರಮೇಶ್ವರಿ ದೇವಿನ ತುಂಬ ಸೇಫ್ಟಿ ಮಾಡಿದ್ದಾರೆ ನೋಡಿ, ಸ್ವಲ್ಪ ಕೂಡ ನೋಡಲಿಕ್ಕೇನಿಲ್ಲ. ನಾವು ಹೀಗೆ ನೋಡ್ತಿದ್ದಾರೆ ನೋಡಿ ಕಿರಣ, ಇದರ ಮೇಲೆ ಹತ್ತಿ ನೋಡಬೇಕು, ಅಷ್ಟು ಸೇಫ್ಟಿ ಉಂಟು. ತುಂಬ ಚೆಂದ ಉಂಟು. ಒಂದು ಸಲ ಉಡುಪಿಗೆ ಬಂದರೆ ಈ ಟೆಂಪಲಿಗೆ ಬನ್ನಿ. ಒಳಗಡೆ ತುಂಬ ಚೆನ್ನಾಗಿದೆ ಅಂತ ಹೇಳಿದರೆ, ನಮ್ಮದು ಮರದಲ್ಲಿ ಎಲ್ಲ ಫುಲ್ ಮರದಲ್ಲಿ ಡಿಸೈನ್ ಎಲ್ಲ ಮಾಡಿದ್ದಾರೆ. ಇದು ಟೆಂಪಲ್ ಮೈನ್ ಹೈವೇಯಲ್ಲೇ ಉಂಟು. ಸೊ ಇನ್ನು ನಾವು ಆನೆಗುಡ್ಡೆ ಟೆಂಪಲ್ಗೆ ಹೊರಡ್ತೇವೆ. ಆನೆಗುಡ್ಡೆ ಟೆಂಪಲ್ಗೆ ಬಂದ್ವಿ. ಇಲ್ಲಿ ಕೂಡ ಅಷ್ಟೇ ತುಂಬ ತಂಪಾದ ಜಾಗ. ಇದು ಕೂಡ ತುಂಬ ಒಳ್ಳೆಯದುಂಟು. ನಾನಂತೂ ಎಲ್ಲ ದೇವಸ್ಥಾನಕ್ಕೂ ಕೂಡ ಫಸ್ಟ್ ಟೈಮ್ ಹೋಗೋದು. ಸೊ ಹಾಗೆ ಇಲ್ಲಿಗೆ ಬಂದು ಆನಂತರ ಇಲ್ಲಿದು ದರ್ಶನ ಎಲ್ಲ ಮಾಡಿ ದೇವರ ಪ್ರಸಾದ ಎಲ್ಲ ತಗೊಂಡು ಆನಂತರ ಮನೆಗೆ ಹೊರಡುವುದಂತ. ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ಸ್ ಮಾಡಿ. ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮ್ಮೊಂದಿಗೆ ಭೇಟಿಯಾಗ್ತೀನಿ. ಥ್ಯಾಂಕ್ ಯು.